ತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲಾ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ ಬಾಗ್, MG ರೋಡ್, ಮಂಗಳೂರು. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. Malabar Gold and Diamonds. Celebrate the beauty of life. Volkswagen. Digital Planet. Elipoya deemed to be university. The Ocean Pearl. Welcome to hospitality. ಆರೋಗ್ಯವಂತ ನಾಳೆಗಾಗಿ KS ಹೆಗ್ಡೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಿಪಾನ್ ಪೇಂಟ್ ಗಿಂತ ಹೆಚ್ಚು ಅತಿ ಶೀಘ್ರದಲ್ಲಿ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ನಮಸ್ಕಾರ, ಇಂದು ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಕಾವ್ಯ. ಇದೀಗ ಸುದ್ದಿಯ ವಿವರ. ಕಾರ್ಕಳದ ಪುಲ್ಕೇರಿ ಬಳಿ ಬೈಕ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಮೃತಪಟ್ಟ ಘಟನೆ ನಡೆದಿದೆ. ಬೈಕ್ ಸವಾರ ನಿಜಾಮ್ ಮೃತಪಟ್ಟ ಯುವಕ ಎಂದು ತಿಳಿದು ಬಂದಿದೆ. ಘಟನೆಯಲ್ಲಿ ನಿಜಾಮ್ ತಲೆಗೆ ತೀವ್ರವಾದ ಗಾಯಗಳಾಗಿದ್ದು, ತಲೆಗೆ ಧರಿಸಿದ ಹೆಲ್ಮೆಟ್ ನುಚ್ಚು ನೂರಾಗಿದೆ. ಕಾರ್ಕಳ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಎರಡು ಕಾರುಗಳಲ್ಲಿ ಪೊಲೀಸ್ ಹಾಗೂ ಅಧಿಕಾರಿಗಳ ಸೋಗಿನಲ್ಲಿ ಮಣೂರಿನಲ್ಲಿ ಉದ್ಯಮಿಯೊಬ್ಬರ ಮನೆಗೆ ಬಂದ ಅಪರಿಚಿತ ತಂಡವೊಂದು ಆತಂಕ ಸೃಷ್ಟಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಸಂಬಂಧ ಕೋಟ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ಕಾರಿನಲ್ಲಿ ಅಧಿಕಾರಿಗಳ ಸೋಗಿನಲ್ಲಿ ಸಫಾರಿ ಧರಿಸಿದ್ದ ಒಬ್ಬ ಹಾಗೂ ಇತರ 4, ಮತ್ತೊಂದು ಕಾರಿನಲ್ಲಿ ಪೊಲೀಸ್ ಸಮವಸ್ತ್ರದಲ್ಲಿದ್ದ ಒಬ್ಬ ಹಾಗೂ ಇತರರು ಸೇರಿ ಒಟ್ಟು 8 ಮಂದಿ ಇದ್ದರು ಎಂದು ಶಂಕಿಸಲಾಗಿದೆ. 6 ಜನ ಇರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾರಿನಿಂದ ಇಳಿದ ತಂಡ ಗೇಟ್ ತೆರೆಯಲು ಯತ್ನಿಸಿದೆ. ಸಾಧ್ಯವಾಗದಿದ್ದಾಗ ಗೇಟಿಗೆ ಗುದ್ದಿ ಸದ್ದು ಮಾಡಿದೆ. ಆ ಬಳಿಕ ಇನ್ನೊಂದು ಮಗ್ಗುಲಿನಿಂದ ಹೋಗಿ ಕಾಂಪೌಂಡ್ನಿಂದ ಬಾವಿಕಟ್ಟೆಗೆ ಇಳಿದು ಅಂಗಳಕ್ಕೆ ಹೋಗಿ ಮುಖ್ಯ ಬಾಗಿಲ ಬಳಿ ಹೋಗಿದೆ. ಆಗವೂ ಬಾಗಿಲು ತೆರೆಯದಿದ್ದಾಗ ತಂಡ ಮರಳಿದೆ. ಸೈನ್ ಸೆಕ್ಯೂರಿಟಿ ಸಂಸ್ಥೆಯ ಸಿಬ್ಬಂದಿ ಉದ್ಯಮಿ ಮನೆಯ ಸಿಸಿಟಿವಿಯ ಲೈವ್ ವೀಕ್ಷಣೆ ಮಾಡುತ್ತಿದ್ದಾಗ 2 ವಾಹನಗಳಲ್ಲಿ ತಂಡ ಆಗಮಿಸಿದ್ದು ಗೊತ್ತಾಗಿದೆ. ಕೂಡಲೇ ಸಿಬ್ಬಂದಿ ಮನೆಯವರಿಗೆ ಕರೆ ಮಾಡಿದ್ದು, ಆ ಕರೆಯನ್ನು ಮನೆಯವರು ಸ್ವೀಕರಿಸಲಿಲ್ಲ. ಬಳಿಕ ಸಂಸ್ಥೆಯ ಮಾಲಕ ಕೃಷ್ಣ ಕರೆ ಮಾಡಿದಾಗ ಮನೆಯವರು ಕರೆ ಸ್ವೀಕರಿಸಿದ್ದು, ಮನೆಯ ಹೊರಗಡೆ ನಡೆಯುತ್ತಿರುವ ಸಂಗತಿಯನ್ನು ತಿಳಿಸಿದ್ದಾರೆ. ಆಗಮಿಸಿದ ತಂಡ ಐಟಿ, ಇಡಿಯವರು ಆಗಿರಬಹುದು ಎಂಬ ಅನುಮಾನ ಮನೆಯವರಲ್ಲಿತ್ತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಉಡುಪಿ. ಕರ್ನಾಟಕ ವಿಧಾನಸಭೆಯಲ್ಲಿ ತುಳು ಭಾಷೆಯನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರನ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಮಂಗಳೂರಿನಲ್ಲಿ ಸನ್ಮಾನಿಸಿದರು. ಖಾದರ್ ಅವರಿಗೆ ಸಾಲು ಹಾಗೂ ಪುಸ್ತಕ ಮತ್ತು ಸ್ಮರಣಿಕೆಯನ್ನ ನೀಡಿ ಅಭಿನಂದಿಸಿದ್ರು. ಈ ವೇಳೆ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ರೋಹಿತ್ ಉಳ್ಳಾಲ್ ಉಪಸ್ಥಿತರಿದ್ದರು.
ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆ ಮುಣ್ಕೂರು ಮುಲ್ಲಡ್ಕ ಇನ್ನಾಯ್ದರ ವತಿಯಿಂದ ಪ್ರತಿಭಾ ಪುರಸ್ಕಾರ ಪುಸ್ತಕ ವಿತರಣೆ ಆಟಿಟು ದಿನ ಕಾರ್ಯಕ್ರಮವು ಮುಣ್ಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ನಡೆಯಿತು. ತೋಟಮನೆ ಉಷಾ ವಾಸು ಅಂಚನ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿದ್ಯಾವರ್ತಕ ಪದವಿ ಪೂರ್ವ ಕಾಲೇಜಿನ ಮುಖ್ಯ ಶಿಕ್ಷಕಿ ಸವಿತಾ ಸದಾನಂದ ಪೂಜಾರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ತುಳುನಾಡಿನಲ್ಲಿ ಆಷಾಢ ತಿಂಗಳಿಗೆ ತನ್ನದೇ ಆದ ಮಹತ್ವವಿದೆ. ತುಳುನಾಡಿನಲ್ಲಿ ಆಟಿ ಆಚರಣೆ ಸಾಂಸ್ಕೃತಿಕ, ಧಾರ್ಮಿಕ ನಂಬಿಕೆ ಉಳಿಸುವಲ್ಲಿ ಹಾಗೂ ವ್ಯಾವಹಾರಿಕ ಅನುಕೂಲತೆಯನ್ನು ಮಾಡಿಕೊಡುವಲ್ಲಿ ಸಹಕಾರಿಯಾಗಿದೆ ಎಂದರು. ಇಲ್ಲದ ಕೈತಲು ಅಂಚನೆ ಶಾಲೆ ಉಪ್ಪಡು ದೇವಸ್ಥಾನ ಉಪ್ಪಡು ಆಯ್ತ ಎದುರು ಪಾಲದ ಮರನ್ನು ನಡೋದಿತ್ತೇರಿಗೆ ದಾಯ ಪಂಡ ಆಯ್ತು ತೆಡಿಲು ಹಾಕಂದಿನ ಅಂಚ ನೆನಪಾಪಿನಿ ಆಟಿದ ಅಮಾಸೆ. ಈ ಆಟಿದ ಅಮಾಸೆ ದಾನಿ ನಮ್ಮ ಪುಲ್ಯಕಾಂಡ ಲಕ್ಕದು ಪಾಲದ ಕೆತ್ತೆ ಕಂತದ್ದು ಆಯ್ತ ಕಸಾಯಿ ಮಲ್ತದ ಪರ್ಪ. ಈ ಆಟಿದ ಅಮಾಸೆ ದಾನಿ ಈ ಪಾಲದ ಕೆತ್ತೆಗೂ ಸಾರದ ಬಗ್ಗೆ ಅಗತ್ಯದ ಬಗ್ಗೆ ಜೋಕ್ಲೆಗೂ ಉನೇನದು ಪುಟ್ಟರ ಬಲ್ಲಿಗೆ ತೊಜಂಕ್ ಅಂಡ ತೊಜಂಕ್ ಪೊಣ್ಣನ ಮೌಲ್ಯನು ತೆರ್ತು ಪತ್ತದಂಡು ಪಂಪಿನಕ್ಲ ಸುಳ್ಳ ಒಂದು ದಾಯ ಪಂಡ ಬರ್ಸದ ಪೊರ್ತು ಭೂಮಿ ತನುವಾಪಿನಂಚಿನ ಕಾಲ ತಂಪಾಪಿನಂಚಿನ ಪೊರ್ತು ಈ ಬರ್ಸದ ಪೊರ್ತುಗೂ ಗುಡ್ಡೆಡಿತಿನ ಪ್ರತಿಯೊಂಜೆಕ್ಲ ತೇವಾಬು ಆದುಪ್ಪಡು ತೊಜಂಕ ಆದುಪ್ಪಡು ನೆಕ್ಕ ಸತ್ವ ಬರ್ಪುಡ್ಗೆ ಪೊರ್ತುಡು ಈ ತಂಪಾಪಿನಂಚಿನ ಪೊರ್ತುಡು ತೊಜಂಕ್ ನಮ್ಮ ಶರೀರಗೂ ಪೆಪ್ಪು ಬರ್ಪು. ಬಿಲ್ಲವ ಯುವ ವೇದಿಕೆಯ ಅಧ್ಯಕ್ಷ ಹರೀಶ್ ಪೂಜಾರಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ವಸಂತ ಪೂಜಾರಿ ಮುಂಬೈ, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಕೃಷ್ಣ ಪೂಜಾರಿ ಬಂಟೋಟು, ಬಿಲ್ಲವ ಸಂಘದ ಗೌರವ ಅಧ್ಯಕ್ಷ ಶ್ರೀಧರ ಸನಿಲ್, ಗ್ರಾಮ ಪಂಚಾಯತ್ನ ಸದಸ್ಯೆ ಶಶಿಕಲಾ ಕೃಷ್ಣ ಸಾಲ್ಯಾನ್, ಬಿಲ್ಲವ ಮಹಿಳಾ ವೇದಿಕೆಯ ಕೋಶಾಧಿಕಾರಿ ರಂಜನಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಬಾರ್ಕೂರು ಆಶ್ರಯದಲ್ಲಿ ಬಾರ್ಕೂರು ಅಂಚೆ ಕಚೇರಿಯ ಪಳೆ ವನ ಮಹೋತ್ಸವ ಮತ್ತು 850 ಉಚಿತ ಔಷಧಿ ಗಿಡ ಹಾಗೂ ಹಣ್ಣಿನ ಗಿಡ ವಿತರಣಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭ ಬಾರ್ಕೂರು ರೋಟರಿಯ ಗಣೇಶ್ ಶೆಟ್ಟಿ ಮಾತನಾಡಿ, ಮನುಕುಲದ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ರೋಟರಿ ಬಾರ್ಕೂರು ಮುಂದಿನ ಮಾನವ ಜನಾಂಗ ಆರೋಗ್ಯದಿಂದ ಇರಲು ಮನುಷ್ಯನ ಉಸಿರಿಗೆ ಕಾರಣವಾಗುವ ಉತ್ತಮ ಗಿಡವನ್ನು ಉಚಿತವಾಗಿ ವಿತರಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಿ ಡಾ ಬಿ ಧನಂಜಯ್, ರೋಟರಿ ಮಾಜಿ ಸಹಾಯಕ ಗವರ್ನರ್ ಕೆಪಿ ಕಾಂಚನ್, ರೋಟೇರಿಯನ್ ಅಶೋಕ್ ಶೆಟ್ಟಿ, ರೋಟೇರಿಯನ್ ಅಜಿತ್ ಕುಮಾರ್ ಶೆಟ್ಟಿ, ಅರಣ್ಯಾಧಿಕಾರಿ ಹರೀಶ್ ಕೆ, ಪ್ರಗತಿಪರ ಕೃಷಿಕ ಮೋಹನ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬ್ರಹ್ಮಾವರ. ಇದೀಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore. She falls, she rises, enigmatic, enchanting. Her grace, incomparable. Her power, unimaginable. Call her a creator. Call her a goddess. Call her a force of nature. We call her inspiration. Mind Diamonds presents Newer by Malabar Gold and Diamonds.
ನಿಪ್ಪೋನ್ ಪೇಂಟ್ ಅಲ್ಲಿ ಏನಿದೆ ಅಂತ ಗೊತ್ತಾ? ಪೇಂಟ್ ಇದೆ, ಅದಕ್ಕಿಂತ ಹೆಚ್ಚು ಪಟ್ಟಿ, ಪ್ರೈಮರ್ ಎಲ್ಲ ಇದೆ. ಅದಕ್ಕಿಂತನೂ ಜಾಸ್ತಿ. ಅದಕ್ಕಿಂತ ಜಾಸ್ತಿನಾ? ನಿಪಾನ್ ಪೇಂಟ್ ಗಿಂತ ಹೆಚ್ಚು ಅತಿ ಶೀಘ್ರದಲ್ಲಿ. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ. ದೂರವಾಣಿ ಸಂಖ್ಯೆ 9448608426. Pull up the flicks and I take it on gear. Pull up the hands and I feel no fear. I dig a don. I sick a don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen. ದಕ್ಷಿಣ ಕನ್ನಡದ ವಿಶ್ವವಿಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಏನಪೋಯ ಯೂನಿವರ್ಸಿಟಿ. ಹಚ್ಚ ಹಸಿರು ಪರಿಸರ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನ ನೀಡುವ ಏನಪೋಯ ಯೂನಿವರ್ಸಿಟಿ. ಏನಪೋಯ ಮೆಡಿಕಲ್, ಡೆಂಟಲ್, ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಈ ಎಲ್ಲಾ ಕಾಲೇಜ್ಗಳು ನಮ್ಮಲ್ಲಿವೆ. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಓಪನ್ ಏರ್ ಥಿಯೇಟರ್, ಲ್ಯಾಬೊರೇಟರೀಸ್, ಲೈಬ್ರರಿ, ಕ್ಯಾಂಟೀನ್, ಪ್ರೇಯರ್ ಹಾಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಟೇಕ್ ಕೇರ್, ಹೋಮಿಯೋಪತಿ, warm composting, employment and placement cell. ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಏನಪೋಯ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ಗಾಗಿ ಸಂಪರ್ಕಿಸಿ www.enapoya.edu.in. ಭೀಮಾ ಬ್ರಿಲಿಯನ್ಸ್ ವಜ್ರಾಭರಣ ಮಹೋತ್ಸವ ಜುಲೈ 31ರವರೆಗೆ. ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಯ ಖಚಿತ ಕ್ಯಾಶ್ ಬ್ಯಾಕ್ ಪಡೆಯಿರಿ ಮತ್ತು ವಜ್ರದ ಆಭರಣಗಳಲ್ಲಿನ ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ ಫ್ಲಾಟ್ 500 ರೂಪಾಯಿಯ ರಿಯಾಯಿತಿಯನ್ನು ಆನಂದಿಸಿ. ಭೀಮಾ ಜುವೆಲರ್ಸ್ನ ಎಲ್ಲಾ ಶೋರೂಮ್ಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ವಿರಾಮದ ಬಳಿಕ ಇಂದು ಮಧ್ಯಾಹ್ನಕ್ಕೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸಮನ್ವಯ ಸಮಿತಿ ಸಭೆ ನಡೆದಿದ್ದಾಗ ಕೇಂದ್ರ ಬಾರಿ ಕೈಗಾರಿಕೆ ಮತ್ತು ಉಕ್ಕು ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಮೂಗಿನಿಂದ ನೆತ್ತರು ಬಂದುದರಿಂದ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ವಿಶ್ರಾಂತಿ ಇಲ್ಲದೆ ಓಡಾಡಿದ್ದರಿಂದ ದೇಹದ ಬಿಸಿಮಟ್ಟ ಅತಿಯಾಗಿದೆ. ಹಾಗಾಗಿ ಮೂಗಿನ ಮಗ್ಗುಲ ನೆತ್ತರನಾಳ ಒಡೆದು ರಕ್ತ ಒಸರಿದೆ. ಗಾಬರಿಯಾಗುವ ಅಗತ್ಯವಿಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ. ಸಮನ್ವಯ ಸಭೆ ನಡೆಯುತ್ತಿದ್ದಾಗ ಮಾಜಿ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಮೂಗಿನಿಂದ ರಕ್ತ ಒಸರಿತು. ಕೈಬಟ್ಟೆಯಿಂದ ಅಂಗಿಗೆ ಒರೆಸಿಕೊಂಡರು. ಒಂದೆರಡು ಹನಿ ಅಂಗಿಗೆ ಬಿದ್ದಾಗ ಅಲ್ಲಿದ್ದ ಬಿಎಸ್ ಯಡಿಯೂರಪ್ಪ ಮೊದಲಾದವರು ಗಾಬರಿಗೊಂಡರು. ಕೂಡಲೇ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನೇರ ಆಸ್ಪತ್ರೆಗೆ ಕರೆದೊಯ್ದರು. ಕುಮಾರಸ್ವಾಮಿ ಗುಣಮುಖರಾಗಿದ್ದಾರೆ.
ಪಡುವಣ ಪ್ರಪಂಚದಲ್ಲೆಲ್ಲ ಬಳಕೆಯಾಗುವ ಯುರೋಪಿನ ಆಲಿವ್ ಎಣ್ಣೆಯನ್ನ ನಿಷೇಧ ಮಾಡುವ ಆಲೋಚನೆಯಲ್ಲಿ ಯುರೋಪಿಯನ್ ಒಕ್ಕೂಟ ಇದೆ. ಸೆಪ್ಟೆಂಬರ್ ಸುತ್ತೋಲೆ ಹೊರಡಿಸಲು ತಯಾರಿ ನಡೆದಿದೆ. ಆಲಿವ್ ಎಣ್ಣೆಯಲ್ಲಿನ ಪಾಲಿಸೈಕ್ಲಿಕ್ ಆರೋಮೆಟಿಕ್ ಕ್ಯಾನ್ಸರ್ಗೆ ಕಾರಣವಾಗಬಹುದು, ಅಲ್ಲದೆ ಮೊಳೆಯೊಡೆಯುವ ಜೀವಿಗಳಲ್ಲಿ ದೇಹ ಬದಲಾವಣೆಗೂ ಕಾರಣವಾಗಬಹುದು ಎನ್ನಲಾಗಿದೆ. ಇದರ ನಡುವೆ ಯುರೋಪಿನ ಆಲಿವ್ ಎಣ್ಣೆ ಉತ್ಪಾದಕರ ಸಂಘದವರು ಕೃಷಿ ಸಚಿವರನ್ನು ಭೇಟಿಯಾಗಿ ಬೆಳೆಯುವ ಮತ್ತು ಎಣ್ಣೆ ಉತ್ಪಾದನೆಯ ತಂತ್ರಜ್ಞಾನ ಬದಲಾಯಿಸುವ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಆಲಿವ್ ಆಯಿಲ್ ನಿಷೇಧ ಬದಲು ಕಠಿಣ ಮಾರ್ಗಸೂಚಿ ಬರಲಿದೆ ಎನ್ನಲಾಗಿದೆ. ಪದಕ ಪಟ್ಟಿಯಲ್ಲಿ 4 ಚಿನ್ನದೊಡನೆ ಜಪಾನ್ ಮೊದಲ ಸ್ಥಾನದಲ್ಲಿದ್ದರೆ ಭಾರತವು ಮನು ಬಾಕರ್ ಗೆದ್ದ ಕಂಚಿನೊಂದಿಗೆ ಮೆಡಲ್ ಟೇಬಲ್ನಲ್ಲಿ ಸ್ಥಾನ ಗಳಿಸಿತ್ತು. ಒಟ್ಟು 28 ದೇಶಗಳು ಪದಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. 6 ದೇಶಗಳು ಒಂದಕ್ಕಿಂತ ಹೆಚ್ಚು ಚಿನ್ನ ಗೆದ್ದು ಮೊದಲ 6 ಸ್ಥಾನಗಳಲ್ಲಿ ಇದೆ. ಕ್ರಮವಾಗಿ 1ರಿಂದ 6ನೇಯ ಸ್ಥಾನಗಳು ಕ್ರಮವಾಗಿ ಬಂಗಾರ, ಬೆಳ್ಳಿ, ಕಂಚು ಮತ್ತು ಒಟ್ಟು ಜಪಾನ್ 4, 2, 1 ಒಟ್ಟು 7, ಆಸ್ಟ್ರೇಲಿಯಾ 4, 2, 0 ಒಟ್ಟು 6, USA 3, 6, 3 ಒಟ್ಟು 12, ಫ್ರಾನ್ಸ್ 3, 3, 2 ಒಟ್ಟು 8, ತೆಂಕಣ ಕೊರಿಯಾ 3, 2, 1 ಒಟ್ಟು 6, ಚೀನಾ 3, 1, 2 ಒಟ್ಟು 6 ಪದಕಗಳನ್ನು ಗೆದ್ದುಕೊಂಡಿದೆ. ನಿನ್ನೆ ಒಂದು ದೇಶ 7 ಚಿನ್ನ ಗೆದ್ದುದಾಗಿ ಕೆಲಕಾಲ ಪಟ್ಟಿಯ ತಲೆಗೇರಿತ್ತು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ವತಿಯಿಂದ ವಿವೇಕಾನಂದ ಕಾಲೇಜು ಹಾಗೂ ಪತ್ರಿಕೋದ್ಯಮ ವಿಭಾಗದ ಸಹಯೋಗದೊಂದಿಗೆ ಪತ್ರಿಕಾ ದಿನಾಚರಣೆ ಉಪನ್ಯಾಸ ಹಾಗೂ ಸನ್ಮಾನ ಕಾರ್ಯಕ್ರಮವು ಕಾಲೇಜಿನ ಸುವರ್ಣ ಮಹೋತ್ಸವ ಸಭಾಭವನದಲ್ಲಿ ನಡೆಯಿತು. ಪುತ್ತೂರು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಅವರು, ಜವಾಬ್ದಾರಿಯುತ ಮಾಧ್ಯಮದಿಂದ ಸಮಾಜ ಹಾಗೂ ರಾಜಕೀಯ ಬದಲಾವಣೆ ಸಾಧ್ಯ ಎಂದರು. 131 BC ಬಿಫೋರ್ ಕ್ರೈಸ್ಟ್ ಅಂದರೆ ರಫ್ಲಿ ಹೇಳಿದರೆ ಒಂದು 2500 ವರ್ಷ ಹಿಂದೆ ರೋಮನ್ ಸಾಮ್ರಾಜ್ಯ ಇತ್ತು. ರೋಮನ್ ದೊರೆಗಳು ರೋಮನ್ ಡೈಯರ್ನ ಆಕ್ಟಾ ಅಂತ ಒಂದು ಕಾನೂನು ತೊಗೊಂಡು ಬಂದು ದೊಡ್ಡ ದೊಡ್ಡ ಕಲ್ಲು ಇಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಅದು ಕೆತ್ತಿದ್ದು ಕಾರ್ವಿಂಗ್ ಮಾಡಿ ಡೈಲಿ ಸಮಾಚಾರವನ್ನು ಕೊಡ್ತಾಯಿದ್ರು. 2500 ಇಯರ್ಸ್ ಬ್ಯಾಕ್. ಅದು ಒಂದು ಅಲ್ಲಿಂದನೇ ಮಾಸ್ ಮೀಡಿಯಾ ಹುಟ್ಟಿದೆ ಅಂತ ನಾವೇ ಹೇಳ್ತೀವಿ. ಓಕೆ, ಅಷ್ಟು ಉದ್ದ ಇತಿಹಾಸ ಇದೆ. 1440 ಗುಟೆನ್ಬರ್ಗ್ ಪ್ರೆಸ್ ಗೊತ್ತಾ? ಕೇಳಿದಿರಾ? ವಾಟ್ ಈಸ್ ಗುಟೆನ್ಬರ್ಗ್ ಪ್ರೆಸ್? ಫಸ್ಟ್ ಪ್ರಿಂಟಿಂಗ್ ಪ್ರೆಸ್ ಡಿಸ್ಕವರಿ ಆಗಿತ್ತು, ಅನ್ವೇಷಣೆ ಆಗಿದ್ದು ಗುಟೆನ್ಬರ್ಗ್ ಒಬ್ಬ ವ್ಯಕ್ತಿ ಫ್ರಮ್ ಜರ್ಮನಿ. ಅವರು ಪ್ರಿಂಟಿಂಗ್ ಪ್ರೆಸ್ ಮೀಡಿಯಾಗೆ ಅವರ ಕೈಯಿಂದ ಹುಟ್ಟಿದ್ದು ಫಸ್ಟ್ ಪ್ರಿಂಟ್ ಪ್ರೆಸ್ ಮೀಡಿಯಾ ಶುರು ಆಯಿತು. ಟೈಮ್ಸ್ ಮ್ಯಾಗಝಿನ್ ಕೇಳಿದಿರಾ? ಒಂದು ಅಮೆರಿಕನ್ ಮ್ಯಾಗಝಿನ್, ಅದು ಒಂದು ಬೇರೆ ಬೇರೆ ವಿಚಾರಗಳಿಗೆ ರ್ಯಾಂಕಿಂಗ್ ಕೊಡ್ತಾರೆ. ಸೊ ಇಡೀ ನಮ್ಮ ಮಾನವ ಇತಿಹಾಸದ್ದು ಇನ್ ಹ್ಯೂಮನ್ ಹಿಸ್ಟ್ರಿ ಸೆಕೆಂಡ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಡಿಸ್ಕವರಿ ಅಂತ ಹೇಳ್ತಾರೆ ಪ್ರಿಂಟಿಂಗ್ ಪ್ರೆಸ್ಗೆ. ಫಸ್ಟ್ ಅಂದರೆ ಆ್ಯಂಟಿಬಯೋಟಿಕ್ಸ್, ಫ್ಲೆಮಿಂಗ್ ಇದು ಪೆನಿಸಿಲಿನ್ ಕೇಳಿದಿರಾ? ಆ್ಯಂಟಿಬಯೋಟಿಕ್ಸ್ ಮೆಡಿಸಿನು ಡಿಸ್ಕವರಿ ಅನ್ವೇಷಣ, ಅದು ಮೋಸ್ಟ್ ಇಂಪ್ಯಾಕ್ಟ್ಫುಲ್, ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್, ಲೈಫ್ ಸೇವ್ ಮಾಡುವಂಥದ್ದು, ಕಾಪಾಡುವಂಥದ್ದು. ಸೆಕೆಂಡ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಡಿಸ್ಕವರಿ ಆಫ್ ಹ್ಯೂಮನ್ ಹಿಸ್ಟ್ರಿ ಹೇಳಿದರೆ ಪ್ರಿಂಟಿಂಗ್ ಪ್ರೆಸ್ ಹೇಳ್ತಾರೆ. ಯಾಕೆ? ದಟ್ ಈಸ್ ದಿ ಪವರ್ ಆಫ್ ಮೀಡಿಯಾ. ಮೀಡಿಯಾ ಈಸ್ ಅ ವೆಹಿಕಲ್ ಆಫ್ ಸೋಷಿಯಲ್ ಚೇಂಜ್. ಸಾಮಾಜಿಕ ಬದಲಾವಣೆ, ಪಾಲಿಟಿಕಲ್ ಬದಲಾವಣೆ, ಅದು ಎಲ್ಲದೂ ಒಂದು ವೆಹಿಕಲ್ ಇಸ್ ಮೀಡಿಯಾ. ಬಟ್ ಅದು ರೆಸ್ಪಾನ್ಸಿಬಲ್ ಮೀಡಿಯಾ. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ರಾಮದಾಸ್ ಶೆಟ್ಟಿ ವಿಟ್ಲ ಅಧ್ಯಕ್ಷತೆಯನ್ನು ವಹಿಸಿದರು. ಈ ವೇಳೆ ದಕ್ಷಿಣ ಕನ್ನಡ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಅಧ್ಯಕ್ಷರಾದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡು, ಪತ್ರಕರ್ತರಾದ ಶ್ಯಾಮ್ ಸುದರ್ಶನ್, ವಿವೇಕಾನಂದ ಸಂಸ್ಥೆಯ ಸಂಚಾಲಕ ಮುರಳೀಕೃಷ್ಣ, ಸುರತ್ಕಲ್ ಗೋವಿಂದಾಸ್ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾ ಆಶಾಲತಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಇದೇ ವೇಳೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಗೌರವ ಸಲಹೆಗಾರರಾದ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಪ್ರೊಫೆಸರ್ ವಿಬಿ ಅರ್ತಿಕಜೆ ಅವರಿಗೆ ಸುದ್ದಿ ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕ ಯುಪಿ ಶಿವಾನಂದ ಅವರು ಸನ್ಮಾನಿಸಿ ಗೌರವಿಸಿದರು.
ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ವೇದವ್ಯಾಸ ರಾಮಕುಂಜ ಹಾಗೂ ಕಾರ್ಯಾಗಾರಕ್ಕೆ ಸಹಕಾರ ನೀಡಿದ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಭವ್ಯ ನಿಡ್ಪಳ್ಳಿ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಪುತ್ತೂರಿನಲ್ಲಿ ಆಗ ಪತ್ರಿಕೆ ಅದರ ಮೊದಲು ಪತ್ರಿಕೆಗಳು ಇರಲಿಲ್ಲ ಅಂತಲ್ಲ. ರಘು ಅಥವಾ ಶಿಂಗಣ್ಣ ಅಂತ ಅವರ ಹೆಸರನ್ನು ನೀವು ಕೇಳಿರ್ಬೋದು. ರಘು ಅಥವಾ ಶಿಂಗಣ್ಣ ಅಂತ ಹೇಳಿ ಅವರು ಇಂದ್ರಧನುಸ್ ಅಂತ ಹೇಳುವ ಒಂದು ಪತ್ರಿಕೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಅನೇಕ ಬೇರೆ ಪತ್ರಿಕೆಗಳು, ಮಾಂಬಾಡಿ ವೆಂಕಟರಮಣ ಭಟ್ ಅಂತ ಇದ್ದರು. ಅವರು ಅವರಿಗೆ ಮೆಷಿನ್ ಕೂಡ ಇಲ್ಲ. ಅವರ ಪ್ರೆಸ್ ಅಂತ ಹೇಳಿದರೆ ಅದರಲ್ಲಿ ಎಲ್ಲ ಅಕ್ಷರಗಳನ್ನು ಜೋಡಿಸುವುದು, ನಂತರ ಕಾಲಿನಲ್ಲಿ ಹೀಗೆ ತುಳಿಯುವಾಗ ಚಕ್ರ ತಿರುಗ್ತದೆ. ಚಕ್ರ ತಿರುಗುವಾಗ ಪ್ರಿಂಟ್ ಆಗ್ತದೆ. ಭಾರತ್ ಅಂತ ಹೇಳೋ ಒಂದು ಪತ್ರಿಕೆ ಪ್ರಿಂಟ್ ಆಗ್ತದೆ. ಆಗ ನಾನು ಆ ಕೋರ್ಟ್ ರೋಡ್ದಲ್ಲಿ ಅವರ ಪ್ರೆಸ್ಸಿನ ಹತ್ತಿರ ಒಂದು ಬಿಡಾರ ಅಂದರೆ ಎಂಥದ್ದಿಲ್ಲ, ಸಿಂಗಲ್ ರೂಮ್ ಮಾಡಿಕೊಂಡು ಇದ್ದೆ. ಆಗ ನನಗೆ ಕಂಡಿದ್ದು ಇದೆ ಎಂತಪ್ಪ ಅಂತೇಳಿ ಅಲ್ಲಿ ಹೋಗಿ ನೋಡುವಾಗ ಇದೊಂದು ಪತ್ರಿಕೆ ಅಂತ ಗೊತ್ತಾಯಿತು. ಪತ್ರಿಕೆ ಆದಮೇಲೆ ನನಗೆ ಲೇಖನ ಬರೀಬೇಕಲ್ಲ, ಇದು ಜನ ಸರಿ ಉಂಟು ಇದಕ್ಕೆ ಅಂತ. ಹಾಗಾಗಿ ನಾನು ಮೆಲ್ಲನೆ ಏನು ಮಾಡಿದೆ ಅಂತ ಹೇಳಿದರೆ ಒಂದು ಲೇಖನವನ್ನು ಬರೆದೆ. ಆ ಲೇಖನದ ಹೆಸರು ಕೂಡ ನನಗೆ ಇವತ್ತು ನೆನಪುಂಟು, ದುಡಿದು ಉಣ್ಣಬೇಕು ಅಂತ. ಯಾರಾದರೂ ಊಟ ಮಾಡಬೇಕು ಅಂತಾದರೆ ಅವರು ಏನು ಮಾಡಬೇಕು ಅಂತ ದುಡಿದು ಕಷ್ಟಪಟ್ಟು ಆಮೇಲೆ ಅವರು ಊಟ ಮಾಡಬೇಕು, ಸುಮ್ಮನೆ ಬೇರೆಯವರು ಕೊಟ್ಟ ಅನ್ನವನ್ನು ಭುಂಜಿಸುವುದಲ್ಲ ಅಂಥೇಳಿ ದುಡಿದು ಉಣ್ಣಬೇಕು ಅಂತ ಒಂದು ಲೇಖನವನ್ನು ಬರೆದೆ. ಲೇಖನವನ್ನು ಬರೆದು ತಗೊಂಡೋಗಿ ಮಾಂಬಾಡಿ ವೆಂಕಟರಮಣ ಭಟ್ ನನ್ನ ಎದುರೇ ಇದ್ದಾರೆ, ನಮ್ಮ ಮನೆಯ ಪಕ್ಕದಲ್ಲಿ, ರೂಮಿನ ಪಕ್ಕದಲ್ಲೇ ಇದ್ದಾರೆ. ಆದರೆ ಅವರ ಕೈಯಲ್ಲಿ ಕೊಡುವ ಧೈರ್ಯ ನನಗೆ ಬರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದರೆ ಅದಕ್ಕೆ ಆವಾಗ ಎಷ್ಟೋ ಸ್ಟ್ಯಾಂಪ್ ಹಾಕಿ ಪೋಸ್ಟಲ್ಲಿ ಕಳಿಸಿದೆ. ಭಾರತ ಮುದ್ರಣಾಲಯ, ಕೋರ್ಟ್ ರೋಡ್, ಪುತ್ತೂರು ಅಂತೇಳಿ. ನಾನು ಕೋರ್ಟ್ ರೋಡಲ್ಲೇ ಇರುವ ಅವರ ಪ್ರೆಸ್ಸಿನ ಹತ್ರ ಇರುವ ಹಾಗೆ ಅವರಿಗೆ ಕೊಟ್ಟ ಮೇಲೆ ಅದು ಪ್ರಿಂಟ್ ಆಯಿತು. ಆ ಲೇಖನದ ಹೆಸರು ದುಡಿದು ಉಣ್ಣಬೇಕು ಅಂತ. ರಾಜ್ಯದಲ್ಲಿ ಲಂಚ ಭ್ರಷ್ಟಾಚಾರದ ವಿಷಯವೇ ಅತಿ ದೊಡ್ಡ ವಿಷಯ ಆಗಿದೆ. ನಾನು ಅದಕ್ಕೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನವಾಗಿ ಆದರೆ ಲಂಚ ಭ್ರಷ್ಟಾಚಾರ ಮುಕ್ತ ದಿನವಾಗಿ ಆಚರಣೆ ಮಾಡಿ ಅಂತ ಕರೆ ಕೊಟ್ಟಿದ್ದಾನೆ. ಎಲ್ಲದಕ್ಕೆ ದಿನ ಉಂಟು, ಸಿಗರೇಟಿಗೆ ದಿನ ಉಂಟು, ಮಕ್ಕಳಿಗೆ ದಿನ ಉಂಟು, ತಂದೆಗೆ ದಿನ ಉಂಟು. ಲಂಚ ಭ್ರಷ್ಟಾಚಾರ ಮುಕ್ತಕ್ಕೆ ದಿನ ಯಾವುದು? ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿ ದಿನ, ಅದನ್ನು ಲಂಚ ಭ್ರಷ್ಟಾಚಾರ ಮುಕ್ತ ದಿನ ಅಂತ ಘೋಷಣೆ ಆಗಬೇಕು. ಅದಕ್ಕೆ ಆ ಫಲಕವನ್ನು ನಾನು ಆರ್ಥಿಕ ಜೋರಿ ಕೊಡ್ತೇನೆ ಇಡೀ ಸಭೆಗೆ. ನಂತರ ನಾನು ಹೋದೆಲ್ಲ ಫಲಕ ಕೊಡುದು ನಮ್ಮದು ಎಲ್ಲ ಪಂಚಾಯತಿಯಲ್ಲಿ ಅಂಟಿಸ್ತೇವೆ, ಶಾಲೆಯಲ್ಲಿ ಅಂಟಿಸ್ತೇವೆ, ಎಸಿದ್ರೆ ಅವ್ರಿಗೆ ಕೊಡ್ತಿದ್ದೆ, ಎಲ್ಲರಿಗೂ ಕೊಡ್ತೇವೆ. ನಮ್ಮ ಒಂದು ಆಂದೋಲನ ಅಂದರೆ ಲಂಚ ಭ್ರಷ್ಟಾಚಾರ ಯಾರು ಮಾಡಿದರು ಅದಕ್ಕೆ ವಿರೋಧ. ಅದರ ವಿರುದ್ಧ ಯಾರು ಹೋರಾಟ ಮಾಡಿದರು ನಮಗೆ ಅದರ ವಿರೋಧ ಇಲ್ಲ. ಮೊನ್ನೆ ಪೂಂಜರ ಭಾಷಣದಲ್ಲಿ ಬೆಳ್ತಂಗಡಿಯಲ್ಲಿ ಲಂಚ ಭ್ರಷ್ಟ ವಿರುದ್ಧ ಹೋರಾಟ ಮಾಡ್ತೇನೆ ಅಂತ ಘೋಷಣೆ ಕೂಗಿದ್ರು. ಪೂರ್ಣ ಬೆಂಬಲ, ಹೂಮಾಲೆ ಕೊಟ್ಟು ನಿಮಗೆ ಪೂರ್ಣ ಬೆಂಬಲ ಇದೆ ಅಂತ ಹೇಳಿದೆ. ಜನ ಕೇಳಿದೆ ಎಂತ ಮಾರ್ರೆ, ಅರೆ ನಮ್ಮ ವಿರೋಧ ವಿಷಯದ ಮೇಲಿದ್ದದ್ದು. ಇವತ್ತೆಲ್ಲ ಕಡೆ ನೋಡ್ತೀನಿ ನೀವು, ಎಲ್ಲ ಕಡೆ ನ್ಯೂಸ್, ದೊಡ್ಡ ನ್ಯೂಸ್ ಯಾವುದು? ಬೆಂಕಿ ಅಪಘಾತ. ಮೊನ್ನೆ ಒಬ್ಬ ಉಡುಪಿಯವರು ಗಂಡ ಹೆಂಡತಿ ಇಬ್ಬರು ಮನೆಯಲ್ಲಿ ಸುಟ್ಟೋದು, ಆದ್ಯಂತ ಬೆಂಕಿ ಅವಘಡ ಎಲ್ಲ ಕಡೆ ನೋಡ್ತೀರಿ. ಇದೊಂದು ಬಾಲ್. ನಾನೀಗ ಇದರ ಅವೇರ್ನೆಸ್, ಮಳೆ ಕೊಯ್ಲಿನ ಅವೇರ್ನೆಸ್ ಒಂದು ಕಡೆ ಮಾಡ್ತೇವೆ, ನೀರಿನ ಅಭಾವ. ಅದಕ್ಕಿಂತ ಮುಖ್ಯವಾಗಿ ಈಗ ಬೆಂಕಿ ಅವಘಡದ ಬಗ್ಗೆ ಈ ಬಾಂಬ್ ಅಂತ ನಾನು ಇದನ್ನು ಬಾಂಬ್ ಅಂತ ಕರೆದದ್ದು. ಇದು ಒಂದು ಬಾಲ್. ಇದು ಬೆಂಕಿ ಎಲ್ಲಿ ಉರಿತಾ ಇದೆಯಾ ಅಲ್ಲಿ ಹೋಗಿ ಬಾಲ್ ಇದ್ದರೆ, ಅಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಇದ್ದರೆ ಅದು ಸ್ಫೋಟ ಆಗ್ತದೆ, ಅಲ್ಲಿ ಬೆಂಕಿ ನಂದಿಸ್ತದೆ. ಇದನ್ನು ಫಾರೆಸ್ಟ್ ಇಲಾಖೆಯವರು ಉಪಯೋಗ ಮಾಡ್ತಾರೆ. ಇದಕ್ಕೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇರ್ತೇವೆ, ಸಣ್ಣ ಸಿಲಿಂಡರ್ ಇರ್ತದೆ, ದೊಡ್ಡ 5-6 ಸಾವಿರ ರೂಪಾಯಿ ಒಳಗೆ ನಿಮ್ಮ ಖರ್ಚಾಗ್ತದೆ. ಇಂಥ ಬಾಲ್ಗಳನ್ನ ಇಟ್ಟುಕೊಳ್ಳಿ. ವೆಹಿಕಲ್ನಲ್ಲೇ ಹೋದಲ್ಲಾಗಲಿ ಕೂಡ ನಿಮ್ಮ ಸುರಕ್ಷತೆಗೆ ಒಂದು 5,000 ರೂಪಾಯಿ ಖರ್ಚು ಅಲ್ಲವೇ ಇಲ್ಲ. ಹಾಗಾಗಿ ನಾನು ಇದೊಂದು ಬಾಲನ್ನು ಸುರಕ್ಷತೆಗಾಗಿ ನಮ್ಮ ಆರ್ಥಿಕತೆಯವರಿಗೆ ಈ ಬಾಲನ್ನು ಪರ್ಸೆಂಟೇಜ್ ಕೊಡ್ತೇನೆ. ತಾಲೂಕು ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಘಟಕದ ಸ್ಥಾಪಕ ಅಧ್ಯಕ್ಷ ಸಂತೋಷ್ ಕುಮಾರ್ ಶಾಂತಿನಗರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಮೊಟ್ಟೆತಡ್ಕ ಸ್ವಾಗತಿಸಿ ಉಪಾಧ್ಯಕ್ಷೆ ಕವಿತಾ ಮಾಣಿ ವಂದಿಸಿದರು. ಉಪಾಧ್ಯಕ್ಷೆ ಚೈತ್ರಾ ಭೂಷಣ್ ಸನ್ಮಾನ ಪತ್ರ ವಾಚಿಸಿದರು. ಉಪಾಧ್ಯಕ್ಷೆ ಹೇಮಾ ಜಯರಾಮ್ ಕಾರ್ಯಕ್ರಮ ನಿರೂಪಿಸಿದರು. ಯೂನಿಯನ್ ಜೊತೆ ಕಾರ್ಯದರ್ಶಿ ಚಿನ್ಮಯ ಕೃಷ್ಣ, ಕೋಶಾಧಿಕಾರಿ ಪ್ರಜ್ವಲ್ ಕೋಟ್ಯಾನ್, ಕಾರ್ಯಕಾರಿಣಿ ಸದಸ್ಯರಾದ ಜ್ಯೋತಿ ಪ್ರಕಾಶ್ ಪುಣಚ್ಚ, ಆದಿತ್ಯ ಈಶ್ವರಮಂಗಳ, ಚಂದ್ರಕಾಂತ್ ಉರ್ಲಾಂಟಿ, ದೀಪಕ್ ಹೊಸ್ಮಠ, ಪ್ರಶಾಂತ್ ಸಿಎಚ್, ಜಯಪ್ರಕಾಶ್ ಬದಿನಾರು, ಜಗದೀಶ್ ಕಜೆ, ಶಶಿಧರ ನೆಕ್ಕಿಲಾಡಿ, ಸುಭಾಷ್ ಚಂದ್ರ ಕೆ, ಗುಣಕರ ಏಕ, ಮನ್ಮಥ ಶೆಟ್ಟಿ, ಪ್ರಭಾಕರ ವಿಟ್ಲ, ರಾಜೇಶ್ ವಿಟ್ಲ, ರಕ್ಷಿತಾ ಮತ್ತಿತರರು ಸಹಕರಿಸಿದರು. ಕವಿತಾ ಕೇಮಾಣಿ, ವಿ4 ನ್ಯೂಸ್, ಪುತ್ತೂರು. ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜು ಮಾಲಕರ ಸಂಘ ಮಂಗಳೂರಿದರ ಬಂಟ್ವಾಳ ವಲಯದ ಆಶ್ರಯದಲ್ಲಿ ಆಟಿದ ನೆಂಪು ಕಾರ್ಯಕ್ರಮವು ಬಿಸಿ ರೋಡ್ನ ಸ್ಪರ್ಶ ಕಲಾಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು,
ಪಾಶ್ಚಾತ್ಯೀಕರಣ ಹಾಗೂ ಆಧುನೀಕರಣದ ಪ್ರಭಾವಕ್ಕೆ ವಾಲುವ ಬದಲು ನಮ್ಮ ದೇಸಿ ಸಂಸ್ಕೃತಿಯನ್ನು ಸರಿಯಾಗಿ ಅರಿತುಕೊಂಡರೆ ಇಲ್ಲಿಯ ಸಂಸ್ಕೃತಿಯ ವೈಶಿಷ್ಟ್ಯತೆ ಏನೆಂಬುದು ನಮಗೆ ಗೊತ್ತಾಗುತ್ತದೆ. ಆಟಿದ ಕೂಟ ಆಯೋಜಿಸುವ ಮೂಲಕ ಸಂಭ್ರಮದ ವಾತಾವರಣವನ್ನು ನಿರ್ಮಿಸಿರುವ ಗ್ಯಾರೇಜು ಮಾಲಕರ ಸಂಘದ ಕಾರ್ಯ ಅಭಿನಂದನೀಯ ಎಂದು ತಿಳಿಸಿದರು. ವರ್ಷನ 12 ತಿಂಗಳಂಗೆ ಎಲ್ಲ ಜನಾಂಗದವರು ಸಾಧಾರಣವಾಗಿ 12 ತಿಂಗಳಂಗೆ ಭಾಗ ಮಾಡಿರ್ತಾರೆ. ಆದರೆ ಆಷಾಢ ಅಂತ ನಾವೇನು ಘಟ್ಟದ ಮೇಲೆ ಕರಿತೀವೋ ಅದೇ ಥರ ಆಟಿ ಅಂತ ಈ ಕಡೆ ಕರ್ಕೋತೀವಿ. ಈ ಒಂದು ಸಮಯದಲ್ಲಿ ತುಂಬ ನಾವು ಯಾವಾಗ ಮಾನವಶಾಸ್ತ್ರ ಓದ್ತೀವಿ, ಅಂದರೆ ಆಂಥ್ರೋಪಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ, ಮಾನವಶಾಸ್ತ್ರ ಓದ್ತೀವಿ, ಆಗ ಸಂಸ್ಕೃತಿ ಯಾಕೆ ತುಂಬ ಬೇಕಾಗುತ್ತೆ, ಯಾಕೆ ಮುಖ್ಯ ಅಂತ ನಾವು ತಿಳ್ಕೊಂಡು ಬರೋದು ಭಾಳ ಸೊಗಸಾಗಿರೋಂಥ ವಿಷಯ. ಮೊದಲನೇದಾಗಿ ನಾವು ಸಮುದ್ರಕ್ಕೆ ಹತ್ತಿರ ಇರೋ ತುಂಬ ಸಾಹಸಿಗಳು, ಬಲಿಷ್ಠರು, ಬರೀ ದೇಹದ ಸಾಹಸ ಮಾತ್ರ ಅಲ್ಲ, ತುಂಬ ಒಂಥರ ದೃಢ ಮನಸ್ಸಿನವರು, ತುಂಬ ಧಾಟಿಗಳು. ಆ ಕಡೆ ಅವರು ಅಲ್ಲಿ ನೀವು ಘಟ್ಟದಲ್ಲಿ ಹೋದಾಗಲೂ ಅವರೆಲ್ಲ ಹೇಳ್ತಾರೆ, ಅವ್ರು ನೀವು ಮಂಗಳೂರು ಅಲ್ಲ ಭಾರಿ ಜೋರಿರ್ತೀರ. ಜೋರಿರೋದು ಯಾಕೆ ಅಂದರೆ ಇಲ್ಲಿ ವಾತಾವರಣ ಹೆಂಗಿರುತ್ತೆ, ಅದು ನಮ್ಮ ಏನೊಂದು ಪರಿಸರದ ವಾತಾವರಣ ಹೆಂಗಿರುತ್ತೆ, ಗಾಳಿ ಮಳೆ ಇಷ್ಟೆಲ್ಲ ನಾವು ಆ ಕಡೆ ಇಷ್ಟೊಂದು ಬರೋದಿಲ್ಲ. ಇದನ್ನ ನಾವು ಅನುಭವಿಸ್ತಾ ನಮ್ಮ ಒಂದು ಏನು ಹೇಳ್ತೀವಿ, ನಮ್ಮ ಜೀನ್ ಫ್ಯಾಕ್ಟರ್ ಎಲ್ಲ ಒಂದು ಧೈರ್ಯ ಅನ್ನೋದು ಬಂದ್ಬಿಟ್ಟಿದೆ. ಇದು ಬಹಳ ಒಂದು ಸೊಗಸಾದ ವಿಷಯ. ಅದೇ ರೀತಿಯಾಗಿ ನಮ್ಮ ಸಂಸ್ಕೃತಿ ಹೆಂಗೆ ಒಂದುಗೂಡಿದೆ ಅಂದರೆ, ಈ ನಮ್ಮ ಎಲ್ಲ ಪರಿಸರದ ಚಾಲೆಂಜಸ್ ಏನಿದೆ, ಎಲ್ಲ ಪರಿಸರದಲ್ಲಿ ನಮಗೆ ಬರುವಂತಹ ಒಂದು ಎಲ್ಲ ರೀತಿಯ ಇದನ್ನ ನಾವು ಎದುರಾಕೊಂಡು ಅದನ್ನ ಮುಂದೆ ಹೆಂಗೆ ಸಾಗಿಸೋದು ಅಂತ ಹೇಳ್ತಾರೆ. ಯಕ್ಷಗಾನ ಹಾಸ್ಯ ಕಲಾವಿದ ದಿನೇಶ್ ಶೆಟ್ಟಿಗಾರ್ ಕೊಡಪದವು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿ, ವರ್ಷದ ಪ್ರತಿ ತಿಂಗಳು ಮುಖ್ಯವೇ, ಕಾಲ ಬದಲಾಗಿಲ್ಲ, ಬದಲಾಗಿ ಮನುಷ್ಯನೇ ಬದಲಾಗಿದ್ದಾನೆ ಎಂದರು. ಆಟಿದ ತಿಂಗಳು ಬಾರಿ ಬಡಪತ್ತದ ತಿಂಗಳು, ಬರಗಾಲದ ತಿಂಗಳು ನಮ್ಮ ಹಿರಿಯರು ಬಂದಿದ್ದಾರೆ. ನಮ್ಮ ಬೊಕ್ಕ ಅಜ್ಜಿನ ಮಾತ ಬಂತು ಕೇಳಿದ್ದೇನೆ. ಬಾರಿ ಬರಗಾಲದ ತಿಂಗಳಿಗೆ ತಿನಿಯರ್ ಹೆಚ್ಚಾಂಡಿ ಆ ಪೊರ್ತುಡು ತಜಂಕ್ ಬೊಕ್ಕ ಶೇವುದ ತೇಟ್ಲ ಕಟ್ಟುದು ಬೊಕ್ಕ ಪತ್ರಂಡೆ ಇಂಚಿತ್ತಿನ ಮಾತ ತಿನ್ನೊಂದಿತ್ತೇರಿ ನೆಕ್ ಕಾರಣ ದಾದ ಪೂರ್ಣ ಪನ್ನಡ ಅರೆಗಳದ ಬರ್ತುಡು ಮಾತ ಒಟ್ಟು ಮಲ್ತಿದ್ದಿತ್ತನಂಚಿನ ನಮ್ಮ ಕಾಸ ದಿಪ್ಪು ಅರಿ ದುಂಬು ಕಾಸು ಮಾತ ಮಸ್ತ್ ಕಮ್ಮಿ ಅರಿ ಇಂಚಿತ್ತಿನ ಆಹಾರ ಸಾಮಗ್ರಿಗಳು ಮಾತ ಒಟ್ಟು ಮಲ್ತದಿ ನಾವು ಮುಗಿಪ್ಪುನಂಚಿನ ಪೊರ್ತುದು ದಯಪಂಡ ಈ ಮೂಜಿ ತಿಂಗಳು ಬೆಳ್ಳಿ ಮಲ್ತದು ಕಂಡದ ಬೇಳೆ ಮಾತ ಆದಾನಗ ಸಾಧಾರಣ ನಕಲಿಗೆ ಕೊರ್ಪುನೇನು ಕೊರ್ತು ನಮ್ಮ ಬೇಳೆಗೆ ಬತ್ತ ನಕಲಿಗೆ ಕೊರ್ತು ಒರಿದಿತ್ತು ನಾವು ಈ ತಿಂಗಳು ಗಾನಗ ಮುಗಿಯೊಂದು ಇತ್ತಿಗೆ ಒಂದು ಜಿಲ್ಲೆಯಲ್ಲಿ 8 ಜನ ಏರ್ಪಂಡ 2 ಬೇಕು ಒಂದು ಸಾಕು ಅದೇ ಮುಟ್ಟ ಎತ್ತಿದ್ದೇನೆ ತುಂಬ ಅಂಚತ್ತು. ಒಂದೊಂದು ಜಿಲ್ಲೆಯಲ್ಲಿ 15 ಜನ ಶುರುವಾಗಿ ನಾವು 30 ಜನ 25 ಜನ ಮುಟ್ಟಲು ಎತ್ತೇರಿಗೆ ಆಯ್ತು. 10 ಜನ ಬೆನಿಯಲ್ಲಿ ಬೇಳೆಗೆ ಬಿದ್ದಾಯಿ ಬೋದಿತ್ತಿಲ್ಲ. 20 ಜನ ಇಲ್ಲಲ್ಲಿ ಪ್ರತಿ ಪೊರ್ತುಗಳ ಮಧ್ಯಾಹ್ನಡಿ ಒಳ್ಪುಗು ಬೈಯಡಿ ಉಣಿಯರಿಪ್ಪೇರಿ ಆ ಪೊರ್ತುಡು ಆಟಿದ ಪೊರ್ತು ಈ ಬಣ್ಣದ ಪೊರ್ತುಡು ಇಜ್ಜಾಡಿ ಅಪಗ ಇಂಚಿತ್ ನಾವು ಮತ ಪುಂಡಿಕೆಯನ್ನು ತಿಕ್ಕೊಂಡಿತ್ತಿಗೆ ಐದು ಅಂಬಡದ ತಪ್ಪು ಪಾಡ್ದು ಬೈಪಾದು ಐತ ಒಟ್ಟಿಗೆ ಒಂದಿ ಸೇರದ ನರಿ ಒಂದಿ ಪಾವದ ನರಿ ಪಾಡ್ದು ಐನು ಒಟ್ಟು ಮಲ್ತದು ಐನು ಕಡೆಯದು ಪುಂಡಿ ಮಲ್ತದು ರಡ್ ಪುಂಡಿ ತಿಂದ ಅವು 2 ದಿನಕ್ಕೆ ಯಾರು ತಿಂತಿದ್ರು ಅಂತಂದ್ರೆ ಒಂದಿ ಕೈದ ಗಂಜಿ ಪಾಡ್ದು ಐತ ಒಟ್ಟಿಗೆ ತಜಂಕಲ ಬೆಳೆಸ್ತಾರಲ್ಲ ಒಟ್ಟು ಮಲ್ತನಂತಿನ ಒಂದು ಈತ ಕಜಿಪು ಪಾಡ್ದು ತಿನ್ನೋದಿತ್ತೀರ ಅವು ಶರೀರಗಳ ಗಟ್ಟಿ ಇರ್ತದೆ ಅಂತಂದ್ರೆ ಬಂಜಿಲ ತಿನ್ನೋದಿತ್ತಿದೆ. ಗ್ಯಾರೇಜು ಮಾಲಕರ ಸಂಘ ಬಂಟ್ವಾಳ ವಲಯದ ಅಧ್ಯಕ್ಷ ಸುಧೀರ್ ಪೂಜಾರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ಯಾರೇಜು ಮಾಲಕರ ಸಂಘ ತುಳುನಾಡಿನ ಆಚಾರ ವಿಚಾರಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸದಸ್ಯರು ರಾತ್ರಿ ಹಗಲೆನ್ನದೇ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಿದ್ದು ಸದಸ್ಯರ ಶ್ರಮಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದರು. ದಕ್ಷಿಣ ಕನ್ನಡ ಜಿಲ್ಲಾ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಸುಭಾಷ್ ಚಂದ್ರ ಜೈನ್, ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜು ಮಾಲಕರ ಸಂಘದ ಜಿಲ್ಲಾಧ್ಯಕ್ಷ ದಿವಾಕರ್ ಎಂ, ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜು ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಜನಾರ್ದನ ಅತ್ತಾವರ, ಜಿಲ್ಲಾ ಕೋಶಾಧಿಕಾರಿ ರಾಜ್ಗೋಪಾಲ್, ವಲಯದ ಕಾರ್ಯದರ್ಶಿ ರಾಜೇಶ್ ಕುಲಾಲ್, ಕೋಶಾಧಿಕಾರಿ ಭಾಸ್ಕರ ಕುಲಾಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಾಧಕ ವಿದ್ಯಾರ್ಥಿಗಳಾದ ಪ್ರಣಮ್ಯ, ಶ್ರೀಜಾ, ರಚಿತ್ ರೈ, ಯಕ್ಷಗಾನ ಕಲಾವಿದ ದಿನೇಶ್ ಶೆಟ್ಟಿಗಾರ್ ಕೊಡಪದವು ಅವರನ್ನು ಸನ್ಮಾನಿಸಲಾಯಿತು. ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು.
ನಿಕಟಪೂರ್ವ ಅಧ್ಯಕ್ಷ ಜಗದೀಶ್ ರೈ ಸ್ವಾಗತಿಸಿದ್ರು. ಗೌರವ ಸಲಹೆಗಾರ ಸುಧಾಕರ್ ಸಾಲ್ಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸುಧಾಕರ್ ಸಾಲ್ಯಾನ್ ಹಾಗೂ ವಿನಾಯಕ್ ಜಪ್ಪು ಕಾರ್ಯಕ್ರಮ ನಿರೂಪಿಸಿದ್ರು. ಸಿದ್ದಿಕ್ ಮೆಲ್ಕಾರ್ ವಂದಿಸಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ. ಇಡೀ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. Malabar Gold and Diamonds. Celebrate the beauty of life. Volkswagen. Digital Planet. Enipoya deemed to be university. The Ocean Pearl, welcome to hospitality. ಆರೋಗ್ಯವಂತ ನಾಳೆಗಾಗಿ KS ಹೆಗ್ಡೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಿಪಾನ್ ಪೇಂಟ್ ಗಿಂತ ಹೆಚ್ಚು ಅತಿ ಶೀಘ್ರದಲ್ಲಿ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. Malabar Gold and Diamonds. Brides of India. ನಿಪಾನ್ ಪೇಂಟ್ ಅಲ್ಲಿ ಏನಿದೆ ಅಂತ ಗೊತ್ತಾ? ಪೇಂಟ್ ಇದೆ. ಅದಕ್ಕಿಂತ ಹೆಚ್ಚು ಪಟ್ಟಿ, ಪ್ರೈಮರ್ ಎಲ್ಲ ಇದೆ. ಅದಕ್ಕಿಂತನೂ ಜಾಸ್ತಿ. ಅದಕ್ಕಿಂತ ಜಾಸ್ತಿನಾ? ನಿಪಾನ್ ಪೇಂಟ್ ಗಿಂತ ಹೆಚ್ಚು ಅತಿ ಶೀಘ್ರದಲ್ಲಿ.